ಕೃಷ್ಣಂದು ಭಜನೆ ಹೇಳಿ ಸ್ಟಾರ್ಟ್ ಮಾಡಿರ
ಗೋ ಮಾತೆಯನ್ನು ಪೂಜಿಸುವ ಒಂದು ದಿನ. ಇವತ್ತು ನಾವು ಈ ಅಭಯಾಶ್ರಯದಲ್ಲಿ ನಾವೆಲ್ಲ ಒಂದು ಮಹಿಳಾ ಕಾಂಗ್ರೆಸ್ ಮತ್ತು ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ ಮತ್ತು ಎಲ್ಲ ಡಿಸ್ಟ್ರಿಕ್ಟ್ ಮಹಿಳಾ ಕಾಂಗ್ರೆಸ್ ಎಲ್ಲ ಸೇರಿಕೊಂಡು ಇವತ್ತು ಈ ಅಭಯಾಶ್ರಯದಲ್ಲಿ ನಾವು ಒಂದು ಗೋಮಾತೆಯ ಒಂದು ಪೂಜೆಯನ್ನು ಮಾಡುವ ಕೆಲಸವನ್ನು ಇವತ್ತು ಮಾಡಿದ್ದೇವೆ. ಇಲ್ಲಿ ಈ ಒಂದು ಗೋಮಾತೆ ಇದು ಒಂದು ಹಿಂದೂ ಸಂಸ್ಕೃತಿಯಲ್ಲಿ ಗೋಗೆ ಆ ದೊಡ್ಡ ರೀತಿಯ ಒಂದು ಅದಕ್ಕೆ ಮಹತ್ವ ಇದೆ. ನಮ್ಮ ಇದು ಈ ದೇಶ ಕೃಷಿ ಪ್ರಧಾನವಾದ ದೇಶ. ಈ ನಮ್ಮ ಗೋವನ್ನು ನಾವು ಎಲ್ಲ ಇಡೀ ಒಂದು ದೇಶದಲ್ಲಿ ನಮ್ಮ ಈ ಗೋಮಾತೆಯನ್ನು ನಾವು ಸಾಕಿ ಅದನ್ನು ನಾವು ಪೂಜೆ ಮಾಡೋ ದಿವಸ ಈ ಬಲಿಪಾಡಿ ದಿವಸ. ಈ ಒಂದು ಗೋಮಾತೆಯನ್ನು ಹಿಂದೂಗಳು, ಮುಸ್ಲಿಮ್ಗಳು, ಕ್ರಿಶ್ಚನ್ ಎಲ್ಲರೂ ಒಂದು ಮನೆಯಲ್ಲಿ ಸಾಕುವ ಸಂಪ್ರದಾಯ ಇತ್ತು. ಆದರೆ ಕಾಲಕ್ರಮೇಣ ಈ ಇತ್ತೀಚಿನ ದಿನಗಳಲ್ಲಿ ಈ ಒಂದು ಗೋವಿನ ಒಂದು ಸಂರಕ್ಷಣೆ ಭಾಳ ಕಡಿಮೆ ಆಗಿದೆ. ಆದರೆ ನಮ್ಮ ಸರ್ಕಾರ ಮತ್ತು ಇದಕ್ಕೆ ಭಾಳ ಒಂದು ಪ್ರೋತ್ಸಾಹವನ್ನು ಸಹ ಕೊಡ್ತಾ ಇದೆ. ಯಾಕೆಂದರೆ ಈ ಸಂದರ್ಭದಲ್ಲಿ ನಾನು ಯಾಕೆ ಈ ಮಾತನ್ನು ಹೇಳಿದ್ದೇನೆ ಅಂದರೆ, ಈ ಇಂದಿನ ಕಾಲದಲ್ಲಿ ಈ ಗೋಮಾತೆಗೆ ಎಷ್ಟೊಂದು ಪೂಜೆ ಮಾಡ್ತೀವಿ ಅಂದರೆ ಈಗ ಇದು ರಾಜಕೀಯ ಬಂದು ಇದು ನಮ್ಮ ಒಂದು ಇಡೀ ದೇಶದ ಹಿಂದೂ ಮುಸ್ಲಿಂ ಕ್ರೈಸ್ತರ ನೆಮ್ಮದಿಯನ್ನು ಒಂದು ಕೆಡವುತ್ತಾ ಇದೆ. ಇದು ಆಸ್ಪದ ಕೊಡಬಾರ್ದ ಉದ್ದೇಶದಿಂದ ನಾವೆಲ್ಲರೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಒಂದು ಮೆಸೇಜ್ ಹೋಗಬೇಕು ನಮ್ಮ ಇಡೀ ದೇಶಕ್ಕೆ. ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಎಲ್ಲರೂ ಸೇರಿಕೊಂಡು ನಾವು ಈ ಒಂದು ಪೂಜೆಯನ್ನು ಮಾಡಿದ್ದೇವೆ. ಇನ್ನು ಮುಂದಿನ ದಿನಗಳಲ್ಲಿ ಈ ಗೋಮಾತೆಗೆ, ಯಾಕೆಂದರೆ ಹಿಂದೂ ಸಂಸ್ಕೃತಿಯಲ್ಲಿ ಒಂದು ಪೂಜೆಗೆ ಒಂದು ಇದರ ಮೂತ್ರ ಯಾವುದು ನಮ್ಮ ಗೋಮೂತ್ರ, ಹಾಗೆ ಅದರ ಸೆಗಣಿ ಅದನ್ನು ಸಹ ಸಾರಿಸಿ, ಹಾಗೆ ಮತ್ತು ಅದರ ಹಾಲು ಅದನ್ನು ಸಹ ಪೂಜೆಗೆ ಇಡುವ ಕ್ರಮ ಇದೆ. ಆದ್ದರಿಂದ ಎಲ್ಲ ನಾವು ಭಯಭಕ್ತಿಯಿಂದ ಈ ಒಂದು ನಮ್ಮ ಗೋವನ್ನು ನಾವು ಸಂರಕ್ಷಣೆ ಮಾಡಿ ಇವತ್ತು ಪೂಜೆ ಮಾಡಿದ್ದೇವೆ. ಇನ್ನಿತ ನಮ್ಮ ದೀಪಾವಳಿ ಪರ್ವದ ಕಡೆತ ದಿನ ಬಲಿಪಾಡ್ಯ ಅಂಚನೆ ಗೋಪೂಜೆ. ಈ ಗೋಪೂಜೆ ಪಂಡ ನಿಜವಾದ ಒಂದು ವಿಶೇಷವಾದ ವರ್ಷಡೊಂದು ದಿನ ನಮ್ಮ ಆಚರಣೆ ಮಲ್ಪನ ಪರ್ವ. ಈ ಗೋವು ನಮ್ಮ ದಾಯ ಆಚರಣೆ ಮಲ್ಪನ ಪಂಡ ಗೋವು ನಮಕ್ ಒಂಜಿ ಕಲ್ಪವೃಕ್ಷ ಎತ್ತಿಲಕ ಕಲ್ಪವೃಕ್ಷ ಎಲ್ಲ ಗೋವುಲ ಉಂಜೈಲಕ ಅಣ್ಣ ಮೆಕ್ಕೆಲಕ. ಈ ಗೋವುಡು ನಮಕ್ ಐತ ಮೂತ್ರ ಪಡಿಕೆ ಆವಡು ಹತ್ರ ಐತ ಅಂಬಿ ಆವಡು ಐತ ಪೇರು ಆವಡು ಪ್ರತಿ ಒಂಜಿಲೆ ನಮಕ್ ಉಪಯೋಗ ಗೊರ್ಪಿನಂಚಿನ ವಸ್ತು. ಆ ಗೋವನ್ನು ನಮ್ಮ ಪೆತ್ತನ ನಮ್ಮ ಏತು ಪೂಜೆ ಮಲ್ಪನ ಆತ ನಮಕ್ ಆ ಪೆತ್ತನ ಆಶೀರ್ವಾದ ಮಲ್ಪುಡು. ಬಣ್ಣ ಪೆತ್ತ ಬಣ್ಣ ದೇವರಿಗೆ ಸಮಾನ ಆದ ಪುಣು ಪಂಪಿನ ಒಂಜಿ ಹಿರಿಯಾಕಲ್ನ ಪಾತ್ರ. ಅಂಚನೆ ದೀಪಾವಳಿಡು ಸುರುತ ದಿನ ಬೊಲ್ಪುದ ದಿನ ಬೊಲ್ಪು ಪೊತ್ತಾದು ನರಕಾಚರಣ ಕೆರ್ದು ಎಣ್ಣೆ ಪೂಜಿದು ತರಿಕಮೈಕ ಮೀದು ಬಯ್ಯದ ಪೊರ್ತುಡು ಬೊಲ್ಪು ಪೊತ್ತಾದು ಆಚರಣೆ ಮಲ್ಪುನಂಚಿನ ದಿನ. ಎರಡನೇ ದಿನ ಲಕ್ಷ್ಮೀ ಪೂಜೆ, ಲಕ್ಷ್ಮೀನ ಒಂಜಿ ಆಚರಣೆ ಮಲ್ಪುನಂಚಿನ ದಿನ. ಮೂಜನೇ ದಿನ ಗೋಪೂಜೆ ಬೊಕ ಬಲೇಂದ್ರ ಪೂಜೆ. ತಾಂಡದ ಪೊರ್ತುಡು ಗೋಪೂಜೆಯನ್ನು ಮಲ್ತದು ಬಯ್ಯದ ಪೊರ್ತುಡು ಬಲೇಂದ್ರನ ಲೆಪ್ಪುನಂಚಿನ ಬಲೇಂದ್ರಾಗ ಬಲಸದು ಬಲೇಂದ್ರ ಲೆಪ್ಪುನಂಚಿನ ಒಂಜಿ ಕ್ರಮ. ಈ ಆಚರಣೆಯನ್ನು ಇತ್ತೆ ದುಮ್ಮು ಕೃಷಿಕರು ಪ್ರತಿ ಊರಿನ ಕೃಷಿಕರಾದ ಪುನಃ ಪ್ರತಿ ಒಂಜಿ ಇಲ್ಲಂಡಿನ ಆಚರಣೆ ಮಲ್ತೊಂದಿತ್ತೇರು. ಇತ್ತೆ ಈ ಆಚರಣೆ ಮಲ್ಪುನಂಚಿನ ಸಂಪ್ರದಾಯ ಕಡಿಮೆ ಅನ್ಬಾಯ್ತು. ಬಂಡ ಮಾತೆರ್ನ ಇಲ್ಲಡ್ಡ ಪೆತ್ತ ತಾಂಕುಜೇರು ಅಂಚಾದುಪ್ಪನಾಗ ಈ ಪರ್ಬುನ ನಮ್ಮ ಈ ಆಶ್ರಮಡು ಬತ್ತದ ಮಲ್ಪುಗನ್ ಪಂಪಿನ ಒಂಜಿ ಆಲೋಚನೆ ದಿಯ. ಅಂಚ ನಮ್ಮ ಅಧ್ಯಕ್ಷರನ್ನ ಒಂಜಿ ಆಯ್ತಾ ಒಂಜಿ ಜವಾಬ್ದಾರಿ ತಂದು ಈ ಆಶ್ರಮಡ್ಲ ನಮಕನ್ನೇ ಕೊಂಚ ಅವಕಾಶ ಮಲ್ತದ್ದು ಕೊರಿಯರು. ಇನ್ನು ನಮ್ಮ ಈ ಗೋಪೂಜೆಯನ್ನು ಮಲ್ತದ್ದು ಧನ್ಯ ಆಯ ಪಡೆದು ಪಂಪಿನ ಒಂಜಿ ಆಚರಣೆಯನ್ನು ಪಂಡಿದ್ದು ಈ ಆಶ್ರಮದ ಕಲೆಗೆಲ್ಲ ನಮಕನ್ನೇ ಅವಕಾಶ ಮಲ್ತು ಕೊರ್ನ ಈ ಆಶ್ರಮದ ಮುಖ್ಯ ಏರುಳ್ಳೇರು ಹಾಕ್ಲೆಗಿಲ್ಲ. ಅಂಚನೆ ನಮ್ಮ ಅಧ್ಯಕ್ಷರು ಬ್ಲಾಕ್ ಅಧ್ಯಕ್ಷರನ್ನ ಬಳಗಗ್ಲ ಅಂಚನೆ ನಮ್ಮ ಮಹಿಳಾ ಒಂಜಿ ಕಾಂಗ್ರೆಸ್ ಬಳಗೋಗ್ಲ ಎನ್ನ ಹೃತ್ಪೂರ್ವಕ ವಂದನೆಯನ್ನು ಸಲ್ಲಿಸೊಂದು ಎನ್ನರೆಡ್ಡು ಪಾತ್ರನು ಉಂಟಾರೆ. ದೀಪಾವಳಿ ಹಬ್ಬದ ಈ 3ನೇ ದಿನದಂದು ಇವತ್ತು ನಾವು ಈ ಒಂದು ಗೋಪೂಜೆಯನ್ನು ಈ ಒಂದು ಅಭಯಾಶ್ರಮದಲ್ಲಿ ಇವತ್ತು ನಡೆಸ್ತಾ ಇದ್ದೇವೆ. ಹಿಂದಿನ ಕಾಲದಿಂದಲೂ ನಮಗೆಲ್ಲರಿಗೂ ತಿಳಿದ ಹಾಗೆ ಗೋಮಾತೆಯಲ್ಲಿ ದೇವರನ್ನು ನಾವು ಕಾಣ್ತಾ ಇರುವಂಥ
ಎಲ್ಲರಿಗೂ ನಂಬಿಕೆಯ ಒಂದು ದೇವರು ಅಂತ ಹೇಳಿದರೆ ಅದು ಗೋಮಾತೆ. ಇವತ್ತು ಗೋಮಾತೆಯನ್ನು ಯಾಕೆ ನಾವು ಇವತ್ತು ಪೂಜೆ ಮಾಡ್ತಾ ಇದ್ದೇವೆ ಅಂತ ಹೇಳಿದರೆ, ಗೋಮಾತೆಯಲ್ಲಿ ಮುಕ್ಕೋಟಿ ದೇವತೆಗಳು ಅಲ್ಲಿ ನೆಲೆಸಿರುತ್ತಾರೆ ಅನ್ನುವಂಥ ನಂಬಿಕೆ ನಮ್ಮೆಲ್ಲರಿಗೂ ಕೂಡ ಇದೆ. ಆ ನಿಟ್ಟಿನಲ್ಲಿ ಎಲ್ಲಿ ನಾವು ಈ ಗೋಮಾತೆಯನ್ನು ಪೂಜಿಸ್ತೇವೋ, ಆ ಶ್ರದ್ಧಾಭಕ್ತಿಯಿಂದ ಪೂಜಿಸ್ತೇವೋ, ಆ ಮನೆಯಲ್ಲಿ ಸುಖ ಸಮೃದ್ಧಿ ಸಂಪತ್ತು ನೆಲೆಸ್ತದೆ ಎಂಬಂಥ ನಂಬಿಕೆ ನಮ್ಮೆಲ್ಲರಿಗೂ ಕೂಡ ಇದೆ. ಆ ದೃಷ್ಟಿಕೋನದಿಂದ ಇಂದು ಹಿಂದೂ ಧರ್ಮದ ಪವಿತ್ರವಾದ ಒಂದು ದೇವರಾದಂಥ ಈ ಒಂದು ಗೋಪೂಜೆಯನ್ನು ಇವತ್ತು ನಾವು ಅಭಯಾಶ್ರಮದಲ್ಲಿ ಇವತ್ತು ನಡೆಸ್ತಾ ಬಂದಿದ್ದೇವೆ. ಈ ನಮ್ಮ ಅಧ್ಯಕ್ಷರು ಹೇಳಿದಾಗೆ ಇಂದಿನ ಕಾಲದಲ್ಲಿ ಕೃಷಿಕರು ಹೆಚ್ಚಾಗಿ ಈ ಗೋವುಗಳನ್ನು ಸಾಕ್ತಾ ಇದ್ದರು. ಎಲ್ಲರ ಮನೆಗಳಲ್ಲಿ ಕೂಡ ಈ ಗೋವಿತ್ತು. ಇವತ್ತು ಇದರ ಸಂತತಿ ಇವತ್ತು ಕಡಿಮೆ ಆಗ್ತಾ ಇದೆ. ಇವತ್ತು ಗೋಪೂಜೆ ಕೂಡ ಕಡಿಮೆ ಆಗ್ತಾ ಇದೆ. ಇದು ಹಾಗೆ ಆಗಬಾರ್ದು. ನಮ್ಮ ಧರ್ಮದಲ್ಲಿ ಇರತಕ್ಕಂಥ ಈ ಒಂದು ಪೂಜೆ ಇದೆ, ಇದನ್ನು ಮುಂದುವರಿಸಿಕೊಂಡು ಹೋಗುವಂಥ ಒಂದು ಅವಕಾಶ ಆಗಬೇಕು ಅನ್ನುವಂಥ ಮಾತನ್ನು ಹೇಳುತ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಇವತ್ತು ನಮ್ಮ ಬ್ಲಾಕಿನ ಅಧ್ಯಕ್ಷರು, ಅದೇ ರೀತಿ ನಮ್ಮ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ದೇವಕಿ ಉಳ್ಳಾಲ್ರವರು, ಎಲ್ಲರೂ ನಮ್ಮ ಎಲ್ಲ ಘಟಕದ ಪದಾಧಿಕಾರಿಗಳು ಸೇರಿಕೊಂಡು ಈ ಒಂದು ಗೋಪೂಜೆಯನ್ನು ಇವತ್ತು ಉತ್ತಮ ರೀತಿಯಲ್ಲಿ ಇವತ್ತು ಮಾಡಿದ್ದೇವೆ. ಮುಂದಿನ ದಿನಗಳಲ್ಲಿ ಕೂಡ ಇಂಥ ಒಂದು ಅವಕಾಶ ನಮಗೆ ಸಿಗಲಿ ಅಂತೇಳಿ ನಾನು ಹಾರೈಸುತ್ತಾ, ಅದೇ ರೀತಿ ಈ ಒಂದು ಅವಕಾಶವನ್ನು ಇಲ್ಲಿ ನಮಗೆ ಅವಕಾಶವನ್ನು ಮಾಡಿಕೊಟ್ಟಂಥ ಈ ಒಂದು ಅಭಯಾಶ್ರಮದ ಎಲ್ಲ ನಮ್ಮ ಸಂಘಟಕರಿಗೂ ಕೂಡ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅಭಯಾಶ್ರಯಕ್ಕೆ ಆಗಮಿಸಿ ನಮ್ಮ ಪ್ರತಿ ವರ್ಷದ ಗೋಪೂಜೆಯೊಂದಿಗೆ ಈ ಸಲ ನೀವು ಕೂಡ ನಮ್ಮೊಂದಿಗೆ ಸೇರಿಕೊಂಡು ವಿಜೃಂಭಣೆಯಿಂದ ಆಚರಿಸಿಕೊಂಡಿದ್ದೀರಾ. ನಮಗೂ ಇದು ನಮ್ಮ ಹಿರಿಯರಿಗೂ ಮಕ್ಕಳಿಗೂ ತುಂಬ ಖುಷಿಯಾಗಿದೆ. ನಿಮಗೆ ನಾನು ನಮ್ಮ ಅಭಯಾಶ್ರಯದ ಹಿರಿಯರ ಪುಟಾಣಿಗಳ ಮತ್ತು ಆಡಳಿತ ಮಂಡಳಿಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು. ಕೊನಾಜೆ ಗ್ರಾಮದ ಈ ಅಭಯಾಶ್ರಮದಲ್ಲಿ ಗೋಪೂಜೆ ಕಾರ್ಯಕ್ರಮವನ್ನು ಆಯೋಜಿಸಿದ ಉಳ್ಳಾಲ ಮಹಿಳಾ ಕಾಂಗ್ರೆಸ್ನ ಅಧ್ಯಕ್ಷನಾದಂಥ ಶ್ರೀಮತಿ ದೇವಕಿ ಉಳ್ಳಾಲ್ರವರಿಗೆ ಧನ್ಯವಾದಗಳು. ಅದೇ ರೀತಿ ಈ ಕಾರ್ಯಕ್ರಮವನ್ನು ಆಯೋಜಿಸಿ ಯಶಸ್ವಿಗೊಳಿಸಲು ಸಹಕರಿಸಿದ ನಮ್ಮ ಉಳ್ಳಾಲ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷರಾದಂಥ ಸನ್ಮಾನ್ಯ ಸಂತೋಷ್ ಶೆಟ್ಟಿಯವರಿಗೆ ಕೂಡ ಧನ್ಯವಾದಗಳು. ಅದೇ ರೀತಿ ಜಿಲ್ಲಾ ಮಹಿಳಾ ಕಾಂಗ್ರೆಸ್ನ ಉಪಾಧ್ಯಕ್ಷರಾದಂಥ ಶ್ರೀಮತಿ ಸುರೇಖರವರಿಗೆ ಕೂಡ ಧನ್ಯವಾದಗಳು.